ಜ್ಞಾನೇಂದ್ರ ಮೋಸ್ಟ್ ಅನುಪಯುಕ್ತ ಯೂಸ್ಲೆಸ್ ಮಿನಿಸ್ಟರ್ ಅವನು ಎಲ್ಲ ಸೇರ್ಕೊಂಡಿರ್ಬೇಕು, ಸ್ಯಾಂಟ್ರೋ ರವಿ ಜೊತೆ ಸೇರ್ಕೊಂಡಿರ್ಬೇಕು. ಯಾಕೆಂದ್ರೆ ಪೊಲೀಸ್ ಆಫೀಸರ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಸ್ತಿದ್ದಲ್ಲವ ಸ್ಯಾಂಟ್ರೋ ರವಿ. ಅವನಿಗೆ ಪೊಲೀಸ್ ಕಸ್ಟಡಿಗೆ ಕೇಳಲಿಲ್ಲ ಕೋರ್ಟ್ನಲ್ಲಿ, ಸುಮ್ಮನೆ ನೇರವಾಗಿ ಜುಡಿಷಿಯಲ್ ಕಸ್ಟಡಿ ಕಳಿಸ್ಬಿಟ್ರು. ಯಾಕಂದ್ರೆ ವಿಚಾರಣೆ ಮಾಡಿದ್ರೆ ಬಣ್ಣ ಬಯಲಾಗ್ಬಿಡ್ತದಲ್ಲ, ಬಣ್ಣ ಬಯಲಾಗ್ತದಲ್ಲ, ಅದಕ್ಕೋಸ್ಕರ ಮಾಡಿ ಕೇಳಕ್ ಹೋಗಿಲ್ಲ. ಈ ತರ ಅನೇಕ ಕ್ರಿಮಿನಲ್ಗಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಭಯೋತ್ಪಾದನೆ ಬಗ್ಗೆ ಮಾತಾಡ್ತಾರೆ. ಭಯೋತ್ಪಾದನೆ ಶುರುವಾದದ್ದೇ ಮಹಾತ್ಮ ಗಾಂಧೀಜಿ ಕೊಲೆ ಮಾಡಿದ ಮೇಲೆ ಪ್ರಾರಂಭ ಆದದ್ದು. ಯಾರು ಮೊದಲನೇ ಭಯೋತ್ಪಾದಕರು? ಮಿಸ್ಟರ್ ಗೋಡ್ಸೆ. ಯಾರು ಭಯೋತ್ಪಾದಕರು? ನಾವು ಎಲ್ಲ ಭಯೋತ್ಪಾದಕರನ್ನು ವಿರೋಧ ಮಾಡ್ತೀವಿ. ಭಯೋತ್ಪಾದಕರ ಮೇಲೆ ಕಠಿಣವಾದಂತ ಶಿಕ್ಷೆಯನ್ನ ಕೊಡ್ಲಿಕ್ಕೆ ನಾವು ಮಾಡ್ತೇವೆ. ಇವತ್ತೇನಾದರೂ ಅದಕ್ಕೆ ಪ್ರಾಣ ತೆತ್ತಿರ್ತಕ್ಕಂಥವ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಅಂತಕ್ಕಂಥದ್ದನ್ನ ಮರಿಬಾರ್ದು.